ಬಹುತೇಕರು ಹಲ್ಲು ಬೆಳ್ಳಗೆ ಕಾಣಬೇಕಿದ್ದರೆ ಯಾವ ಟೂತ್ಪೇಸ್ಟ್ ಬಳಸಬೇಕು ಎಂದು ಪ್ರಶ್ನಿಸುತ್ತಾರೆ. ಇನ್ನು ಕೆಲವರಿಗೆ ಹಲ್ಲಿನ ಕಲೆಗಳನ್ನು ಹೋಗಲಾಡಿಸುವುದು ಹೇಗೆ ಎನ್ನುವ ಚಿಂತೆ. ನಾವು ಪ್ರತಿನಿತ್ಯದ ಜೀವನದಲ್ಲಿ ಬಹಳಷ್ಟು ಜನರನ್ನು ನೋಡುತ್ತಿರುತ್ತೇವೆ. ಈ ವೇಳೆ ಮೊದಲು ಅವರು ಗಮನಿಸುವುದು ನಮ್ಮ ಮುಖ ಮತ್ತು ನಮ್ಮ ಹಲ್ಲು. ಈ ಸಂದರ್ಭದಲ್ಲಿ ಬಹುತೇಕ ಬಾರಿ ನಾವು ಮುಜುಗರಗೊಳಗಾಗುವ ಸ್ಥಿತಿಯು ಸೃಷ್ಟಿಯಾಗುತ್ತದೆ. ಹಲ್ಲುಗಳ ಸಮಸ್ಯೆಗೆ ಟೂತ್ಪೇಸ್ಟ್ಗಳೇ ಪರಿಹಾರ ಎಂದು ಬಹಳಷ್ಟು ಜನರು ತಿಳಿದುಕೊಂಡಿರುತ್ತಾರೆ. ಆದರೆ ನಮ್ಮ ಸುತ್ತಮುತ್ತಲಿನಲ್ಲೇ ಸಿಗುವ ನೈಸರ್ಗಿಕ ವಸ್ತುಗಳನ್ನು ಬಳಸಿ ಹಲ್ಲುಗಳ ಸಮಸ್ಯೆಯಿಂದ ಶಾಶ್ವತ ಪರಿಹಾರವನ್ನು ನಾವು ಪಡೆದುಕೊಳ್ಳಬಹುದಾಗಿದೆ. ಹಲ್ಲಿನ ಆರೋಗ್ಯ ಕಾಪಾಡಲು ಅರಿಶಿನವನ್ನು ಸಾಕಷ್ಟು ಜನರು ಬಳಸುತ್ತಾರೆ. ಅರಿಶಿನವು ಬ್ಯಾಕ್ಟೀರಿಯಾಗಳ ವಿರುದ್ಧ ಹೋರಾಡುವ ಸಾಮರ್ಥ್ಯವನ್ನು ಹೊಂದಿದ್ದು, ಹೀಗಾಗಿ ಅರಿಶಿನದ ಬಳಕೆಯಿಂದ ನಾವು ಹಲ್ಲು ಮಾತ್ರವಲ್ಲ, ಬಾಯಿಯ ಹಲವು ರೋಗಗಳಿಂದ ಮುಕ್ತರಾಗಬಹುದಾಗಿದೆ. ಅಡುಗೆ ಸೋಡಕ್ಕೆ ಅರಿಶಿನವನ್ನು ಬೆರೆಸಿ ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ ಹಲ್ಲುಜ್ಜಬೇಕು. ಇದರಿಂದ ಹಲ್ಲಿನ ಆರೋಗ್ಯ ಮತ್ತು ಬಣ್ಣ ಕೂಡ ಹೆಚ್ಚಾಗುತ್ತದೆ. ನಿಮ್ಮ ಹಲ್ಲುಗಳು ಹೊಳಪಿನಿಂದ ಕೂಡಿರುತ್ತದೆ. ಜೊತೆಗೆ ಹಲ್ಲಿನಲ್ಲಿದ್ದ ಕಲೆಗಳನ್ನು ಕೂಡ ತೆಗೆದುಹಾಕಿ ನಿಮ್ಮ ಸೌಂದರ್ಯಕ್ಕೆ ಇನ್ನಷ್ಟು ಮೆರುಗು ನೀಡುತ್ತದೆ. ನಮ್ಮ ತುಮಕೂರು ಮಾಧ್ಯಮದ ವಿಶೇಷ ಸುದ್ದಿಗಳನ್ನು ನಿರಂತರವಾಗಿ ಪಡೆದುಕೊಳ್ಳಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ www.nammathumakuru.com ಗೆ ಭೇಟಿ ನೀಡಿ.